ನಮಸ್ಕಾರ ವೀಕ್ಷಕರೇ. ಈ ಜಗತ್ತಿನಲ್ಲಿ ಮಾನವನ ಊಹೆಗೂ ನಿಲುಕದ ಅದೆಷ್ಟೋ ನಿಗೂಢ ಸಂಗತಿಗಳಿವೆ. ಅದೆಷ್ಟೋ ರಹಸ್ಯಮಯ ಸಂಗತಿಗಳು ಇಂದಿಗೂ ನಿಗೂಢವಾಗಿಯೇ ಉಳಿದಿವೆ. ಅಂತಹ ಒಂದು ನಿಗೂಢ ಸಂಗತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಸತ್ತ ತಕ್ಷಣ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತದೆ ಎಂದು ಕೇಳಿದಾಗ ಎಲ್ಲರೂ ಕೊಡುವ ಉತ್ತರ ಸ್ವರ್ಗಕ್ಕೆ ಹೋಗಬಹುದು ಅಥವಾ ನರಕಕ್ಕೆ ಹೋಗಬಹುದು ಅಥವಾ ಯಮ ಕಿಂಕರರು ಬಂದು ಕರೆದುಕೊಂಡು ಹೋಗುತ್ತಾರೆ. ಹಾಗಾದರೆ ನಿಜವಾಗಿಯೂ ಸ್ವರ್ಗ, ನರಕ, ಯಮ, ಚಿತ್ರಗುಪ್ತ, ಆತ್ಮ ಇವೆಲ್ಲವೂ ನಿಜವಾಗಿಯೂ ಇವೆಯಾ? ಹಾಗಾದರೆ ಸತ್ತ ತಕ್ಷಣ ಮೊದಲು ಆತ್ಮ ಎಲ್ಲಿಗೆ ಹೋಗುತ್ತದೆ? ಇವೆಲ್ಲದಕ್ಕೂ ಸರಿಯಾದ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಆ ದೇವಾಲಯದ ಒಳಗೆ ಹೋಗುವ ಸಾಹಸವನ್ನು ಜೀವಂತವಿರುವ ಮನುಷ್ಯರು ಯಾರು ಮಾಡುವುದೇ ಇಲ್ಲ. ಆ ದೇವಾಲಯದ ಹೆಸರು ಕೇಳಿದರೆ ಪ್ರತಿಯೊಬ್ಬರೂ ಭಯಪಡುತ್ತಾರೆ. ಎಲ್ಲರೂ ದೇವಾಲಯದ ಹೊರಗಡೆಯೇ ನಿಂತು ಕೈ ಮುಗಿಯುತ್ತಾರೆ. ಆದರೆ ಸತ್ತ ತಕ್ಷಣ ಮೊದಲಿಗೆ ಆತ್ಮ ಬಂದು ಸೇರುವುದು ಆ ದೇವಾಲಯವನ್ನು. ಚಿಕ್ಕ ಚಿಕ್ಕ ಮನೆಗಳ ರೀತಿ ಕಂಡುಬರುವ ಆ ದೇವಾಲಯ ಹಲವಾರು ಪೌರಾಣಿಕ ಹಿನ್ನೆಲೆಯ ಕಥೆಗಳನ್ನು ಒಳಗೊಂಡಿದೆ. ಹಾಗಾದರೆ ಈ ದೇವಾಲಯದಲ್ಲಿ ನೆಲೆಸಿರುವ ದೇವತೆ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಆ ದೇವಾಲಯದಲ್ಲಿರುವ ದೇವತೆ ಬೇರೆ ಯಾರೂ ಅಲ್ಲ, ಮೃತ್ಯು ದೇವತೆ ಯಮಧರ್ಮರಾಜ. ಜಗತ್ತಿನಲ್ಲಿ ಯಮಧರ್ಮರಾಜನಿಗೆ ದೇವಾಲಯ ಇರುವುದು ಇದೊಂದೇ. ಯಮಧರ್ಮರಾಜ ತನ್ನ ಮಂತ್ರಿಯಾದ ಚಿತ್ರಗುಪ್ತನ ಜತೆಗೆ ನೆಲೆಸಿರುವ ಈ ದೇವಾಲಯವನ್ನು ಯಮಧರ್ಮರಾಜನ ಕಚೇರಿ ಎಂದೇ ಕರೆಯುತ್ತಾರೆ. ಮರಣ ಹೊಂದಿದ ವ್ಯಕ್ತಿಯ ಅಥವಾ ಜೀವಿಯ ಆತ್ಮವನ್ನು ಯಮ ಕಿಂಕರರು ಮೊದಲಿಗೆ ಈ ದೇವಾಲಯಕ್ಕೆ ಕರೆತರುತ್ತಾರೆ. ಪಕ್ಕದ ಕೋಣೆಯಲ್ಲಿರುವ ಚಿತ್ರಗುಪ್ತನು ಆ ಆತ್ಮದ ಪಾಪ ಪುಣ್ಯಗಳನ್ನು ಲೆಕ್ಕಾಚಾರ ಮಾಡಿ ನಂತರ ಆತ್ಮವನ್ನು ಯಮನ ಮುಂದೆ ಹಾಜರುಪಡಿಸುತ್ತಾರೆ. ಹಾಗೆ ಹಾಜರುಪಡಿಸಿದ ಆತ್ಮಕ್ಕೆ ಆ ಆತ್ಮ ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿ ಯಮಧರ್ಮರಾಜ ಈ ದೇವಾಲಯದಲ್ಲಿ ತೀರ್ಪನ್ನು ನೀಡುತ್ತಾನೆ ಎನ್ನುವುದು ಈ ದೇವಾಲಯದ ಪ್ರತೀತಿ. ಈ ಮಂದಿರದಲ್ಲಿ 4 ಅದೃಶ್ಯ ಬಾಗಿಲುಗಳಿದ್ದು ಅವುಗಳು ಚಿನ್ನ, ಬೆಳ್ಳಿ, ತಾಮ್ರ ಹಾಗೂ ಕಬ್ಬಿಣಗಳಿಂದ ರಚಿಸಲ್ಪಟ್ಟಿದೆ. ಯಮಧರ್ಮರಾಜನ ತೀರ್ಪಿನ ಪ್ರಕಾರ ಆ ಆತ್ಮಗಳನ್ನು ಅವುಗಳಲ್ಲಿ ಒಂದು ಬಾಗಿಲಿನ ಮೂಲಕ ಸ್ವರ್ಗ ಅಥವಾ ನರಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಯಮಧರ್ಮರಾಜನ ಆಸ್ಥಾನದಲ್ಲಿ 4 ದಿಕ್ಕುಗಳಲ್ಲಿ 4 ಬಾಗಿಲುಗಳು ಇರುವುದನ್ನು ಗರುಡ ಪುರಾಣದಲ್ಲೂ ಉಲ್ಲೇಖಿಸಿರುವುದರಿಂದ ಇಂತಹ ನಂಬಿಕೆಗಳು ಜನರನ್ನು ಮತ್ತಷ್ಟು ಚಕಿತಗೊಳಿಸುತ್ತವೆ. ಅಷ್ಟಕ್ಕೂ ಈ ದೇವಾಲಯ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಬರ್ಮೋರ್ನಲ್ಲಿದೆ ಈ ವಿಶೇಷ ದೇವಾಲಯ. ಇವತ್ತಿನ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ವಿಸ್ಮಯಕಾರಿ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.